ಅವಸರದ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡ. ನೀನು ಏಕಾಂಗಿಯಾಗಿದ್ದೆ, ನಾವು ಐವರಿದ್ದೇವೆ. ಐವರಿಗೆ ನಾನೊಬ್ಬ ಸಾಕು. ಐವರನ್ನೂ ಕೂಡ ನೀನು ಯುದ್ಧ ಮಾಡಬೇಕೆನ್ನುವ ಹಾಗೆ ಬಯಸುತ್ತಾ ಇದ್ದೀಯ. ಬರಲಿ. ನಾನು ಹೇಳಿರುವಂತಹ ಮಾತು ಇನ್ನೂ ಕೂಡ ಊರ್ಜಿತದಲ್ಲುಂಟು. ಹೇಗೆ? ನಿಮ್ಮಲ್ಲಿ ಒಬ್ಬ ಉಳಿದ ಎಂದಾದರೂ ಹಸ್ತಿನೆಯ ಸಾಮ್ರಾಜ್ಯ ನಿಮಗೆ ಸ್ಥಿರ, ನಮ್ಮಲ್ಲಿ ಒಬ್ಬ ಉಳಿದರೂ ಕೂಡ ಹಸ್ತಿನಾವತಿಯ ಸಾಮ್ರಾಜ್ಯ ನಿಮಗೆ. ಹಾಗಾದರೆ ಈ ಸಮಯದಲ್ಲಿ ಸಮರ್ಪಕವಾದಂತಹ ತೀರ್ಮಾನವನ್ನು ನಾವು ಕೈಗೊಳ್ಳುತ್ತೇವೆ. ನಿನಗೆ ಬೇಕಾದಂತಹ ಯುದ್ಧ ಸಾಹಿತ್ಯವನ್ನು ನಾವೇ ಒದಗಿಸ್ತೇವೆ. ನಮ್ಮ ಐವರಲ್ಲಿ ಯಾರಾದರೂ ಒಬ್ಬನನ್ನು ಆರಿಸಬಹುದು. ಐವರಲ್ಲಿ ಒಬ್ಬನನ್ನು ಆರಿಸಿಕೊಳ್ಳಬೇಕು. ಹಾಗಿದ್ರೆ ನೀನು ಯುದ್ಧಕ್ಕೆ ಸಿದ್ಧರಿದ್ದಿ. ನೀನು ಯುದ್ಧ ಮಾಡ್ತೀಯಾ? ನಿನ್ನಯ ಬಲುಗೆ ನಿನ್ನಯ ಬಲುಗೆ ಅರ್ಜುನ ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಚಿಣ್ಣರ ಯಮಳರು ಚಿಣ್ಣರು ಚಿಣ್ಣರು ಯಮಳರು ಚಿಣ್ಣರು ಯಮಳರು ನೀನು ಯುದ್ಧ ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ, ಸಾಮರ್ಥ್ಯ ನಿನ್ನಲ್ಲಿಲ್ಲ ಎನ್ನುವ ಹಾಗೆ ಖಂಡಿತವಾಗಿಯೂ ನಾನು ಎಣಿಸಿದವನಲ್ಲ.
ಅಲ್ಲ. ಇದೇ ಕುರುಕ್ಷೇತ್ರ ರಣಧಾರುಣಿಯಲ್ಲಿ ಒಂದೆರಡು ಬಾರಿ ನಿನ್ನ ಪರಾಕ್ರಮವನ್ನು ನೀನು ತೋರಿಸಿದ್ದಿ. ಹಾಗೆಂದು ಯುದ್ಧವನ್ನು ಮಾಡುವುದಕ್ಕೆ ಕೇವಲ ಶರೀರ ಬಲ ಇದ್ರೆ ಸಾಕಾಗುವುದಿಲ್ಲ, ಮನೋಬಲ ಬೇಕು. ವಿರೋಧಿಯ ಶಿರಸ್ಸನ್ನು ಕಡಿಯುತ್ತೇನೆ, ವಿರೋಧಿಯ ನಾಶವನ್ನು ಮಾಡುತ್ತೇನೆ ಎನ್ನುವಂತಹ ಛಾತಿ ಬೇಕು. ಅದು ಮಾತ್ರ ನಿನ್ನಲ್ಲಿಲ್ಲ. ಯುದ್ಧ ಮಾಡುವುದಕ್ಕೆ ನಿನಗೆ ಮನೋಬಲವಿಲ್ಲ. ಎಷ್ಟಾದರೂ ಪಾಂಡವರು ನಮ್ಮವರು ಎನ್ನುವಂತಹ ಮೃದು ಧೋರಣೆಯನ್ನು ನೀನು ತಳೆಯುವವ. ಆದ ಕಾರಣ ನೀನು ಯುದ್ಧಕ್ಕಾಗಲಿಕ್ಕಿಲ್ಲ. ನೀನು ಬಲುಹು ಹೌದು, ನಿನ್ನಲ್ಲಿ ಬಲುಹು ಇದೆ. ಯಾವುದಕ್ಕೆ? ಪಂಚಾಂಗ ಬಿಡಿಸುವುದಕ್ಕೋ ಪೂಜೆ ಮಾಡುವುದಕ್ಕೋ ನಿನ್ನ ಬಲುಹು ಹೊರತಾಗಿ ಯುದ್ಧ ಮಾಡುವಲ್ಲಿ ನಿನಗೆ ಮನೋಬಲವಿಲ್ಲ. ಹಾಗೆಂದು ಇಲ್ಲಿ ಬಾ. ನಾನಿದ್ದೇನೆ, ಶ್ರೀವೇಷದ ಹಾಗೆ ಕಾಣ್ತದೆ ನನಗೆ. ಎಲ್ಲ ನಿನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಹೇಳುವುದಿಲ್ಲ. ನೀನು ಕಲಿತಂತಹ ವಿದ್ಯೆ ಯಾವುದು? ಚಾಪ ವಿದ್ಯೆ. ಗದಾ ವಿದ್ಯೆಯ ಮುಂದೆ ಚಾಪ ವಿದ್ಯೆ ಏನೂ ಅಲ್ಲ. ಈ ಮೊಣಗಂಟು ಸರಿಯಾಗಿ ತಿರುಗುತ್ತದೆ ಅಂತಾದ್ರೆ, ಬುದ್ಧಿಶಕ್ತಿ ಉಂಟು ಅಂತಾದ್ರೆ, ಚಾಪ ವಿದ್ಯೆಯನ್ನು ಹೆಣ್ಣು ಮಕ್ಕಳಿಗೂ ಕಲಿತುಕೊಳ್ಳುವುದಕ್ಕೆ ಸಾಧ್ಯ. ಗಂಡು ಮಕ್ಕಳು ಕಲಿಯುವಂತಹ ವಿದ್ಯೆ ಗದಾ ವಿದ್ಯೆ. ಅಷ್ಟು ಮಾತ್ರವಲ್ಲ, ನಿನ್ನ ಪ್ರಭುತ್ವ ಯಾವುದರಲ್ಲಿ? ತತೋಂಗ ದಿಕ್ಕು ತಕ ತಯ್ಯ ತಯ್ಯ ಕಿತಕ ತತೋಂಗ ದಿಕ್ಕು ತಾದೆ ತೆಕ್ಕು ತಕ ತಾದೆ. ನಾಟ್ಯ ಕಲಿಸುವಲ್ಲಿ ನಿನ್ನ ಸಾಮರ್ಥ್ಯ ಇದೆ ಹೊರತಾಗಿ ಯುದ್ಧವನ್ನು ಮಾಡುವಲ್ಲಿ ಅಲ್ಲ. ಆದ ಕಾರಣ ನಿನ್ನಲ್ಲಿ ಹೇಳುತ್ತೇನೆ, ನೀನು ಇನ್ನೂ ಸಣ್ಣವ, ಸುಮ್ಮನೆ ಕುಳಿತುಕೋ. ಜನ ಯಾರು ಅಂತ ಗೊತ್ತಾಗಲಿಲ್ಲ. ನಕುಲ 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 ನಾನಾದೀತ ಅಂತ ಕೇಳ್ತಾ ಇದ್ದಿ. ಹೌದು, ನೀವು ಆದೀತು ಯಾಕೆ? ದ್ರೌಪದಿಗೆ ಭರ್ತಿ ಆಗುವುದಕ್ಕೆ ನೀವು ಆಗಬಹುದಷ್ಟೇ. ನಕುಲ ಸಹದೇವರು ಒಂದಾಗಿ ರಥದಲ್ಲಿ ನಿಂತು ಯುದ್ಧ ಮಾಡಿದ್ರು ಎಂದಾದ್ರೆ ನಿಮ್ಮನ್ನು ವಿರೋಧಿಸುವುದಕ್ಕೆ, ನಿಮ್ಮನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ನಿಮ್ಮ ಅಣ್ಣ ಹೇಳಿದ್ದೇನು? ಓರ್ವನನ್ನು ಆರಿಸಿಕೋ ಎನ್ನುವ ಹಾಗೆ. ನಿಮ್ಮ ಓರ್ವನನ್ನು ನಾನು ಆರಿಸಿದೆ ಎಂದಾದ್ರೆ ನಿಮ್ಮ ಸಾಮರ್ಥ್ಯ ನನ್ನ ಮುಂದೆ ನಡೆಯಲಾರದು. ಗೋವುಗಳನ್ನು ರಕ್ಷಣೆ ಮಾಡುವುದಕ್ಕ ಅಲ್ಲ, ಅಶ್ವವನ್ನು ಕಾಯುವುದಕ್ಕ ನೀವು ಆಗಬಹುದಷ್ಟೇ ಹೊರತಾಗಿ ಈ ಸುಯೋಧನೊಂದಿಗೆ ಕಾಳಗವನ್ನು ನಡೆಸುವುದಕ್ಕೆ ನೀವು ಸಮರ್ಥರಲ್ಲ. ಹಾಗೆಂದು ನಿಮ್ಮಲ್ಲಿ ಯಾರೂ ಇಲ್ಲ ಎನ್ನುವ ಹಾಗೆ ನಾನು ಹೇಳುತ್ತಾ ಇಲ್ಲ. ಮಾರುತಿಯನ್ನು ನಾನು ಈಕ್ಷಿಸುತ್ತಾ ಇದ್ದೇನೆ, ಅವನನ್ನು ಆರಿಸಿಕೊಳ್ಳುತ್ತೇನೆ. ಆರಿಸಿಕೊಳ್ಳುವುದಕ್ಕೆ ಕಾರಣವಿದೆ. ಈರುವರು ಒಂದೇ ಗುರುಗಳ ಕೈಯಿಂದ ವಿದ್ಯೆಯನ್ನು ಕಲಿತವರು, ಗದಾ ಯುದ್ಧ ಪ್ರವೀಣರಿದ್ದೇವೆ. ಅಷ್ಟು ಮಾತ್ರವಲ್ಲ, ಆ ದಿನ ಸಭೆಯಲ್ಲಿ ಏನು ಹೇಳಿದ್ದಾನೆ? ಎಲ್ಲನು ಗಾದಿ ಬೆಯನುತ್ತಿವನು, ಎಲ್ಲನು ಗಾದಿ ಬೆಯನುತ್ತಿವನು. ಎಲ್ಲನು ಗಾದಿ ಬೆಯನುತ್ತಿವನು, ಎಲ್ಲನು ಗಾದಿ ಬೆಯನುತ್ತಿವನು. ಈ ಸಮಯದಲ್ಲಿ ಬಂದು ಸರಿ ಸರಿಯೇ, ಈ ಸಮಯದಲ್ಲಿ ಬಂದು ಸರಿ ಸರಿ ಹಠಾಸುರವ ಭಾಷೆಯ ಯುದ್ಧಿವನು. ಎಲ್ಲನು ಗಾದಿ ಬೆಯನುತ್ತಿವನು, ಎಲ್ಲನು ಗಾದಿ ಬೆಯನುತ್ತಿವನು. ಭಾಷೆಯ ಯುದ್ಧಿವನು. ಪಾಂಚಾಲಯ ಭಾಷೆಯನ್ನು ಕೊಟ್ಟವರಿದ್ದಾರೆ, ಕೌರವನನ್ನು ಘಾಸಿದ್ದು ಸೇರೆ ಎನ್ನುವ ಹಾಗೆ ಒಂದು ಅವಕಾಶವನ್ನು ನಾನು ಕೊಡಬೇಕಾಗಿ ಬರ್ತದೆ. ಯಾಕೆ? ಓರ್ವ ಕ್ಷತ್ರಿಯನಾಗಿ ಇನ್ನೋರ್ವ ಕ್ಷತ್ರಿಯನಿಗೆ ಆಡಿದಂತಹ ಮಾತನ್ನು ನಡೆಸುವರೇ ವೇದಿಕೆಯನ್ನು ನಿರ್ಮಾಣ ಮಾಡಿ ಕೊಡಬೇಕಾಗಿ ಬರ್ತದೆ. ಅವನಿಂದ ಸಾಧ್ಯ ಉಂಟು ಅಂತ ಅಲ್ಲ, ಸಾಧ್ಯ ಆಗ್ತದ ಅಂತ ಪ್ರಯತ್ನ ಮಾಡಲಿ. ಆದ ಕಾರಣ ಮಾರುತಿಯನ್ನು ನನ್ನ ಮುಂದೆ ಬಿಡು. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.